ಹರೇ. ಸೊ ಈಗ ಋತು ಮಹಾರಾಜರು ನೋಡಿದ್ದಾಗೆ ಹಿಂದಿನ ಅಧ್ಯಾಯದಲ್ಲಿ ಅವರು ನನಗೇನು ಅರ್ಪಣೆ ಮಾಡಬೇಡಿ, ನನಗೆ ಈ ಪ್ರಾರ್ಥನೆಗಳನ್ನು ಇನ್ನ ಗುಣಗಳನ್ನು ತೋರಿಸಿಲ್ಲ ಅಂತ ಅವರು ತುಂಬಾ ಅವರು ವಿನಮ್ರವಾಗಿ ಅವ್ರು ಹೇಳಿದ್ರು. ಅವರು ಅವರ ಗುಣಗಾನವನ್ನು ಸ್ವೀಕರಿಸಕ್ಕೆ ಅವರು ಆತುರ ಇರಲಿಲ್ಲ. ಅವರು ನಾವು ಯಾವಾಗಲೂ ಆತುರ ಇರ್ತೇವೆ. ಸೊ ಋತು ಮಹಾರಾಜರು ಇನ್ನ ಹೇಳಿದ್ರು, ಅವರು ನಿರಾಕರಿಸಿದ್ರು, ಅವರು ತಡೆಗಟ್ಟರು. ಆದರೂ ಅಲ್ಲಿ ನೆರೆದ ಹಿರಿಯ ವ್ಯಕ್ತಿಗಳಿದ್ದಾರೆ, ಋಷಿ ಮುನಿಗಳಿದ್ದಾರೆ, ದೇವತೆಗಳೆಲ್ಲ ಇದ್ದಾರೆ. ಸೊ ಹಾಗೆ ಅವರು ಹೇಳಿದ್ದು ಅಲ್ಲಿ ಮುಂದುವರಿಸಿ. ಸೊ ಇದು ಶಕ್ತ್ಯಾವೇಶ ಅವತಾರ, ಎಲ್ಲ ಲಕ್ಷಣಗಳಿದೆ. ಸೊ ಹಾಗಾಗಿ ಖಂಡಿತವಾಗಿ ಅವರ ಚಟುವಟಿಕೆಗಳು ಮಾಡ್ತಾರೆ, ಅದ್ರಲ್ಲೇನು ಇದಿಲ್ಲ. ಸೊ ಹಾಗಾಗಿ ಅವರು ಆಗಲೇ ಅವ್ರಿಗೆ ಹೇಳಿದ್ರು, ಯಾರಿಗೆ ಈ ತರ ಅಂತ ಅವರು ತಿಳಿಸಿ, ಇವರು ಅದನ್ನು ಒಂದು ಕವನದಲ್ಲಿ ಶ್ಲೋಕಗಳಲ್ಲಿ ರಚಿಸಿ ಇವರು ಹಾಡ್ತಾ ಇರೋದು. ಅದು ನಾವು ಕೇಳ್ತಾ ಇರೋದು. ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಹೋಲಿಕೆ ಕೊಡ್ತಾ ಇರೋದು ಇವತ್ತಿನ ಶ್ಲೋಕದಲ್ಲಿ ಸೂರ್ಯನಷ್ಟು ಅಷ್ಟು ಶಕ್ತಿಶಾಲಿ ಅಂತ ಹೇಳ್ತಾರೆ. ಸೂರ್ಯ ಬಹಳ ಶಕ್ತಿಶಾಲಿ. ದೂರದಿಂದ ನೋಡಿದ್ರೆ ನಮ್ಗೆ ಸೂರ್ಯ ಚಿಕ್ಕ ಇದಾಗ ಕಾಣುತ್ತೆ ಅಷ್ಟೇ, ಆದ್ರೆ ಎಷ್ಟು ದೊಡ್ಡದು ಸೂರ್ಯ, ಎಷ್ಟು ದೊಡ್ಡದು, ಎಷ್ಟೋ ದೂರ ಇದೆ, ಸಾವಿರಾರು ಲಕ್ಷಾಂತರ ಕಿಲೋಮೀಟರ್. ಆಮೇಲೆ ಅವರೇ ವಿಜ್ಞಾನಿಗಳು ಹೇಳೋದು ಗೊತ್ತು, ಅದೆಷ್ಟೋ 14,000 ಪಟ್ಟು ದೊಡ್ಡದು ಅವರ ಲೆಕ್ಕ ಪ್ರಕಾರ. 14,000 ಪಟ್ಟು, 1 ಪಟ್ಟು ಅಲ್ಲ, 10 ಪಟ್ಟು ಅಲ್ಲ, 100 ಪಟ್ಟು ಅಲ್ಲ, 1000 ಅಷ್ಟು ದೊಡ್ಡದು ಓದು ಅಂತ ಆ ರೀತಿನ ಹೇಳ್ತಾರೆ. ಎನಿವೆ ಅವರ ಲೆಕ್ಕಾಚಾರದಲ್ಲ ಇಲ್ಲ ನಮ್ಮ ವೈದಿಕದಲ್ಲೂ ಕೂಡ ಸೂರ್ಯದ ಬಗ್ಗೆ ವಿವರಣೆ ಇದೆ. ಅದು ಎಷ್ಟು ದೊಡ್ಡದು, ಎಷ್ಟು ದೂರದಲ್ಲಿ ಅದರ ಇದು ನಡೀತಾ ಇದೆ, ಎಲ್ಲ ಚಲನೆ ನಡೀತಾ ಇದೆ, ಎಷ್ಟು ವೇಗವಾಗಿ ನಡೀತಾ ಇದೆ. ಸೊ ಇವರು ವಿಜ್ಞಾನಿಗಳು ಕೂಡ ಹೇಳೋದು, ಸೂರ್ಯ ಸ್ವಲ್ಪ ಮುಂದೆನೋ ಸ್ವಲ್ಪ ಅಂದ್ರೆ ಸ್ವಲ್ಪ ಏನಾದ್ರು ಸ್ವಲ್ಪ ಕಂಟ್ರೋಲ್ ಅದರ ಇದು ಹೋಗ್ಬಿಟ್ಟು ಅದು ಹತ್ರ ಬಂದ್ಬಿಟ್ರೆ ನಾವೆಲ್ಲ ಭಸ್ಮ ಆಗ್ತದೆ. ಇಲ್ಲ ಸ್ವಲ್ಪ ದೂರ ಹೋಗ್ಬಿಟ್ರೆ ನಾವೆಲ್ಲ ಮಂಜಿನಲ್ಲಿ ಐಸಲ್ಲಿ ಫ್ರೀಸ್ ಆಗುತ್ತೆ. ಸೊ ನಮಗೆ ಈಗಿರೋ ಒಂದು ವಾತಾವರಣ, ಒಂದು ಟೆಂಪರೇಚರ್ ಇದೆ, ಐಡಿಯಲ್ ಟೆಂಪರೇಚರ್ ಒಂದು ನಮ್ಮ ದೇಹದ ಕೂಡ ಒಂದು ಬಾಡಿದು ಒಂದು ಇರುತ್ತೆ, 37 ಡಿಗ್ರಿ ಎಷ್ಟೋ ಇರುತ್ತೆ. ಆದ್ರೆ ಹೊರಗಿನ ವಾತಾವರಣ ಕೂಡ ನಮ್ಗೆ ಸ್ವಲ್ಪ ಇದ್ರಲ್ಲಿರ್ಬೇಕು. ಸ್ವಲ್ಪ ಏನೋ ತಡ್ಕೊಳ್ಬೋದೇನೋ, ಸ್ವಲ್ಪ ಸಮಯಕ್ಕೆ ತಡ್ಕೊಳ್ಬೋದೇನೋ, ಅದೇ ಎಷ್ಟು ಸಮಯಕ್ಕೆ ತಡ್ಕೊಳಕ್ಕಾಗತ್ತೆ? ಇದ್ದಾರೆ ಆತರ ಚಳಿ ಪ್ರದೇಶಗಳಿದೆ, ಅಲ್ಲಿ ಚಳಿಗಾಲದಲ್ಲಿ -20 -30 ಅದೆಲ್ಲ ಹೋಗುತ್ತೆ, ಕೇಳ್ತೇವೆ. ಆತರ ಪ್ರದೇಶಗಳಿದೆ. ರಷ್ಯಾ ಅದೆಲ್ಲ, ಆರ್ಟಿಕ್ ಅದೆಲ್ಲ ಇದೆ ಪ್ರದೇಶಗಳು. ಆದ್ರೆ ಇನ್ನ ಕಡಿಮೆ ಆದ್ರೆ ಆಗೋದು. ಆಮೇಲೆ ಬಿಸಿಲು 40 ಡಿಗ್ರಿ 45 ಡಿಗ್ರಿ, ಒಂದೊಂದ್ಸಲ ಸನ್ ಸ್ಟ್ರೋಕ್ ಹೇಳ್ತಾರೆ ಜನರು. ಅಷ್ಟು ಬಿಸಿಲಿರೋದ್ರಿಂದ ಅದರಿಂದನೇ ಅವರು ದೇಹವನ್ನು ಬಿಟ್ಟಿರ್ತಾರೆ. ದೇಹದ ಅನಾರೋಗ್ಯ ಆಗಿ ಹಾಗೆ ಸನ್ ಸ್ಟ್ರೋಕ್, ಸಡನ್ ಬಿಸಿಲಿಗೆ ಅವರ ದೇಹ ತರಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದ್ಸಲ ಬೇಸಿಗೆ ಕಾಲದಲ್ಲಿ ಕೇಳ್ತೇವೆ, ಈ ತರ ಪೇಪರ್ ಕೇಳ್ತೇವೆ, ಅಲ್ಲಿ ಈ ತರ ಸತ್ರು ಸನ್ ಸ್ಟ್ರೋಕ್ ಅತಿ ಹೆಚ್ಚು ಇದರಿಂದ ತಡಿಲಾರದೆ ಆ ಆಯಾಸ ಇದು ಆ ದೇಹದ ಇನ್ನೊಂದು ಆಗಲ್ಲ, ದೇಹಕ್ಕೆ ತಡಿಲಿಕ್ಕೆ ಆಗಲ್ಲ. ಕಾರಣ ಏನು? ಸೂರ್ಯ ಅಷ್ಟು ಇದೆ. ಸೊ ಸೂರ್ಯದ ಅಷ್ಟು ಶಕ್ತಿಶಾಲಿ, ಆ ರೀತಿ ಶಕ್ತಿಶಾಲಿ ನೋಡ್ಬೋದು ನಾವು. ಸೊ ಒಂದೊಂದ್ಸಲ ಸೂರ್ಯ ಇದರಿಂದಾನೇ ಅದರಿಂದಾನೇ ಕಾಡ್ಗಿಚ್ಚೆಲ್ಲ ಬಂದ್ಬಿಡುತ್ತೆ ಹೇಳ್ತಾರೆ. ಅಷ್ಟು ಅಷ್ಟು ಇರೋದ್ರಿಂದ ಸ್ವಲ್ಪ ಎಲ್ಲಾದ್ರೂ ಮರಗಳು ಸ್ವಲ್ಪ ಇದಾದ್ರೆ ಸಾಕು, ಸೂರ್ಯನ ಬಿಸಿಯಿಂದ ಕಾಡ್ಗಿಚ್ಚು. ಅಷ್ಟು ಶಕ್ತಿಶಾಲಿ ಸೂರ್ಯ, ಅಷ್ಟು ಇರುತ್ತೆ. ಆಮೇಲೆ ನಾವು ನಮ್ಮದೆಲ್ಲ ಈಗ ಏನೋ ಯಂತ್ರಗಳಿದೆ, ಈ ಯಂತ್ರಗಳು ತಗೊಂಡು ನಾವು ಸೂರ್ಯಲೋಕಕ್ಕೆ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿ ನಾವೊಂದು ಯಾತ್ರೆ ಮಾಡೋಣ ಸೂರ್ಯಕ್ಕೆ ಅಂತ ಹೋಗಕ್ಕಾಗುತ್ತೆ ನಾವೇನಾದ್ರು? ಅಷ್ಟೇ, ಸ್ವಲ್ಪ ಹತ್ರ ದೂರ ಹೋದ್ರೆ ಎಲ್ಲ ನಾವು ಅಷ್ಟೇ, ಅಷ್ಟು ದೂರ ಎಲ್ಲೂ ಹೋಗೋದು. ಅದಕ್ಕೆ ಅದ್ರ ಮುಂಚೆನೆ ಎಷ್ಟೆಷ್ಟೋ ಕಾರಣಗಳಿದೆ ಹೇಳ್ತಾರೆ. ನಮ್ಮ ಭೂಮಿಯ ಇದರಲ್ಲೇ ಅಟ್ಮಾಸ್ಫಿಯರ್ ಅಲ್ಲೇ ಏನೇನೋ ಇದೆ. ಅಲ್ಲಿ ಹೋಗುವಾಗ್ಲೇ ನಮಗೆ ಅಲ್ಲೇ ನಾವು ನಾಶ ಆಗ್ತದೆ. ಈ ದೇಹದಲ್ಲಿ ಆಗೋದಿಲ್ಲ. ಅದಕ್ಕೆ ಬೇರೆ ತರ ದೇಹ ಬೇಕು, ಬೇರೆ ಟೆಕ್ನಾಲಜಿ ಬೇಕು. ಇವತ್ತಿರೋ ಟೆಕ್ನಾಲಜಿ ಆಗೋದಿಲ್ಲ, ಇನ್ನ ಸೂಕ್ಷ್ಮವಾದ ಟೆಕ್ನಾಲಜಿ ಬೇಕು. ಅದೊಂದು ಟೆಕ್ನಾಲಜಿನೇ, ಆದ್ರೆ ಇವತ್ತಿನ ನಮ್ದು ಜಡ ವಸ್ತುಗಳ ಮೆಷಿನ್ ಟೆಕ್ನಾಲಜಿ ಎಲ್ಲ ಆಗೋದಿಲ್ಲ. ನಾವು ಇಲ್ಲಿ ಸ್ಪೇಸ್ ಇಸ್ರೋ ಅಲ್ಲಿ, ನ್ಯಾಸಾ ಅಲ್ಲಿ ತಯಾರು ಮಾಡಿ
ಇನ್ನ ಸ್ಪೇಸ್ ಎಕ್ಸ್ ಇದರಲ್ಲಿ ಮಾಡಿ, ಇದರಲ್ಲಿ ಈ ಟೆಕ್ನಾಲಜಿ ಅಷ್ಟು ಮುಂದುವರೆದಿಲ್ಲ. ನಾವಿನ್ನ ಇಲ್ಲೇ ಸಿಕ್ಕಿ ಬಿದ್ದಿದ್ದೇವೆ. ಹೇಗೆ ಒಂದು ಕೊಠಡಿಯಲ್ಲಿ ಒಂದು ಇರುವೆ ಇದ್ದರೂ ಅದು ಇಲ್ಲೇ ತಿರುಗ್ತಾ ಇರ್ಬೋದು. ನಾವೆಲ್ಲ ಗಟ್ಟಿಯಾಗಿ ಮುಚ್ಚಿಬಿಟ್ರೆ ಹೊರಗೆ ಬರಕ್ಕಾಗಲ್ಲ ಇರುವೆ. ಎಲ್ಲೋ ಒಂದು ರೂಮ್ ಬೇಡ, ಒಂದು ಚಿಕ್ಕ ಡಬ್ಬದಲ್ಲೇ ಅದನ್ನ ಯಾಕೆ ಇಟ್ಬಿಟ್ರೆ ಅದ್ರೊಳಗೆ ತಿರುಗ್ತಾನೆ. ಆತರ ನಾವು ಅಷ್ಟೇ ಇಲ್ಲಿ ಭೂಲೋಕಕ್ಕೆ ಇಲ್ಲಿ ಬದ್ಧ ಜೀವಿಗಳು ಹಾಗೆ ಕಟ್ಟಿ ಹಾಕಿದಾಗಿಲ್ಲ. ನಮ್ಗೆ ಸ್ವತಂತ್ರ ಇಲ್ಲ. ಇದ್ದಾರೆ ಸ್ವತಂತ್ರ ಜೀವಿಗಳಿದ್ದಾರೆ, ನಾರದರು ಎಲ್ಲ ದೇವತೆಗಳೆಲ್ಲ ಇದ್ದಾರೆ. ನಾರದರು ಅಂದ್ರೆ ಅವ್ರು ಇನ್ನ ಎಲ್ಲೂ ಕೂಡ ಸಂಪೂರ್ಣ ಸ್ವತಂತ್ರ. ಭಗವಂತನು ಪರಮ ಸ್ವತಂತ್ರ. ಸೊ ಹೀಗೆ ನಮ್ಗೆ ಬಹಳ ಕಂಡೀಷನ್ಸ್ ಬದ್ಧ ಜೀವಿ. ಸೊ ನಾವು ನಮ್ಮ ಎಂತ ಹೋಗ್ಬೇಡ, ಸೂರ್ಯ ನೋಡ್ಕೊ ಹೋಗ್ಬೇಡ, ನೋಡೋಣ ಸೂರ್ಯ ಒಂದು ಸೈಡ್ ಸೀನ್ ನೋಡ್ಕೊಂಬೋಣ, ಸೂರ್ಯ ಹೇಗಿದೆ ಅಲ್ಲಿ ಹೋಗಕ್ಕಾಗಲ್ಲ. ಅಲ್ಲಿ ಇಲ್ಲದೆ ನಾವ್ ಇಂದ ಊಹೆ ಮಾಡ್ತೀವಿ ಅಷ್ಟೇ. ಹೀಗಿರ್ಬೋದು, ಹಾಗಿರ್ಬೋದು, ಅಲ್ಲಿ ಜನರಿಲ್ಲ, ಅಲ್ಲಿ ಎಲ್ಲ ಹೀಗೆ ಹಾಗೆ ಅಂತ. ನಮ್ಮ ಶಾಸ್ತ್ರ ಪ್ರಕಾರ ಸೂರ್ಯದಲ್ಲೂ ಎಲ್ಲ ಪಟ್ಟಣಗಳಿದೆ. ಹೇಗೆ ನಮ್ಗೆ ಇಲ್ಲಿ ಪಟ್ಟಣಗಳಿದೆ, ದೇಶಗಳಿದೆ, ಜನರಿದ್ದಾರೆ, ಅಲ್ಲೂ ಇದ್ದಾರೆ. ಆದ್ರೆ ಅವರ ದೇಹ ಬೇರೆ ಬೇರೆ ಇದೆ. ಅವ್ರದ್ದು ಭೌತಿಕ ಜಗತ್ತಿನಲ್ಲಿ ಪಂಚಭೂತದಿಂದ ಕೂಡಿದ ದೇಹ. ಇಲ್ಲಿ ಪ್ರಾಮುಖ್ಯವಾಗಿ ನಮ್ಗೆ ನಮ್ಮ ಭೂಲೋಕದಲ್ಲಿ ಭೂಮಿಯ ಅಂಶ ಸ್ವಲ್ಪ ಇದೆ, ನೀರಿನ ಅಂಶ ಎಲ್ಲ ಜಾಸ್ತಿ ಇದೆ, ಬೆಂಕಿ ಅಂಶನೂ ಇದೆ, ಅದೇ ಕಡಿಮೆ. ಸೊ ಬೆಂಕಿ ಅಂಶ ಇರೋದ್ರಿಂದ ನಮಗೂ ಕೂಡ ಅದರ ದೇಹದಲ್ಲಿ ಅದರ ಜೀರ್ಣ ಆಗೋದು ಅದೆಲ್ಲ ಅದರ ಇದೆ, ಬೆಂಕಿ ಅಂಶ ಇದೆ, ಆಗ್ತಾ ಇದೆ. ನಮ್ಗೆ ಜಠರಾಗ್ನಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ದೇಹದಲ್ಲಿ ಹೊಟ್ಟೆಯಲ್ಲಿ ನಾನು ಅಗ್ನಿ ಎಲ್ಲವನ್ನು ನಾನು ಜೀರ್ಣ ಮಾಡ್ತೇನೆ. ಇದೆಲ್ಲ ಇದೆ, ಪಂಚಭೂತಗಳಿದೆ. ಆದ್ರೆ ಅದರ ಇದು ಬೆರಕೆ ಬೇರೆ ಬೇರೆ ಪ್ರಮಾಣದಲ್ಲಿದೆ, ಅದರ ಪ್ರಪೋರ್ಷನ್ ಬೇರೆ ಬೇರೆ. ಸೊ ಸೂರ್ಯಗ್ರಹದಲ್ಲೂ ಜನರಿದ್ದಾರೆ, ಅಲ್ಲಿ ಹೆಚ್ಚು ಬೆಂಕಿಯ ಇದು ಅಂತ ಹೇಳ್ತಾರೆ. ಸೂರ್ಯದೇವರೇ ಇದ್ದಾರೆ. ವಿವಸ್ವಾನ್ ಭಗವದ್ಗೀತೆ ನಾವು ಕೇಳಿದ್ವಿ, ಭಗವದ್ ಕೃಷ್ಣ ಹೇಳೋದು ನಾನು ಸೂರ್ಯದೇವನಿಗೆ ಹೇಳಿದ್ದು ಭಗವದ್ಗೀತೆ ಮೊದಲಿಗಂದ್ರೆ ಈ ಸಲ ಅರ್ಜುನನಿಗೆ ಹೇಳೋಕೆ ಮುಂಚೆ ಹಿಂದೆ ಹೇಳಿದ್ದು. ಹಿಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಗ್ಲೇ ಅಬ್ರವೀತ್. ಸೊ ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾರೆ, ಸೂರ್ಯದೇವ ವಿವಸ್ವಾನ್ ಅವರಿಗೆ ಭಗವದ್ಗೀತೆ ಬೋಧನೆ ಮಾಡಿತ್ತು. ಸೊ ಅಲ್ಲಿ ಇದ್ದಾರೆ ಜೀವಿಗಳಿದ್ದಾರೆ, ಆದ್ರೆ ತುಂಬಾ ಪ್ರಭಾವಶಾಲಿ ಜೀವಿಗಳು ಅಲ್ಲಿರೋ ಎಲ್ಲ ಜೀವಿಗಳು. ಸೊ ಅವರ ರಾಜ ಸೂರ್ಯದೇವ. ಇನ್ನ ಆದರೂ ಶಾಸ್ತ್ರ ಹೇಳೋದು ಆ ಸೂರ್ಯ ಅನ್ನೋದು ಸ್ವತಂತ್ರವಲ್ಲ, ಸೂರ್ಯನು ಕೂಡ ಭಗವಂತನ ನಿಯಂತ್ರಣ. ಯಚ್ಚಕ್ಷುರೇಶ ಸವಿತ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿ ಅಶೇಷ ತೇಜ ಯಸ್ಯಾಜ್ಞಾ ಭ್ರಮತಿ ಸಂವೃತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ ನಮ್ಗೆ, ಅವ್ರು ಹೇಳ್ತಾರೆ ಯಚ್ಚಕ್ಷುರೇಶ ಸವಿತ. ಇದು ಸೂರ್ಯ ಇದು ಭಗವಂತನ ಒಂದು ಕಣ್ಣು ಅಂತ, ಚಕ್ಷು ಕಣ್ಣು. ಯಾಕೆ ಅಂದ್ರೆ ನಾವು ನೋಡೋದು ನಮ್ಮ ಕಣ್ಣಿಂದ ನೋಡ್ತೇವೆ. ಸೊ ಆ ರೀತಿ ನಮ್ಮ ಕಣ್ಣು ನೋಡ್ಬೇಕಂದ್ರೆ ಈ ಸೂರ್ಯನ ಬೆಳಕು, ಆ ಸೂರ್ಯನ ಅಸ್ತಿತ್ವ ಇಲ್ಲ, ಸೂರ್ಯನ ಬೆಳಕಿಲ್ಲ ಅಂದ್ರೆ ನಮ್ಮ ಕಣ್ಣುಗಳಿದ್ರು ಈ ಪ್ರಯೋಜನ ಏನು? ತುಂಬಾ ನಮ್ಗೆ ಕಣ್ಣುಗಳು ಪವರ್ಫುಲ್ ಕಣ್ಣುಗಳು ಇಲ್ಲ ಅಂದ್ರೆ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಎಲ್ಲ ಇರ್ಬೋದು, ಅದು ಲೈಟೇ ಇಲ್ಲ ಅಂದ್ರೆ. ಸೊ ಮೂಲ ಎಲ್ಲದಕ್ಕೆ ಲೈಟ್ ಸೂರ್ಯಕ್ಕೆ, ಸೂರ್ಯನೇ ಈ ಭೌತಿಕ ಜಗತ್ತಿನಲ್ಲಿ ಮೂಲ ಸೌರಶಕ್ತಿ. ಅಲ್ಲಿಂದನೇ ಬೇರೆ ಅದರ ಒಂದು ಪ್ರಮಾಣದಿಂದ ಪರಿಣಾಮಗಳಿಂದ ಬೇರೆ ಎಲ್ಲ ಸೃಷ್ಟಿ ಅಸ್ತಿತ್ವಗಳು ಬರುತ್ತೆ. ಮತ್ತೆ ಆ ಸೂರ್ಯನ ಶಕ್ತಿಯಲ್ಲಿರೋದ್ರಿಂದ ಅದನ್ನ ಉಪಯೋಗಿಸ್ಕೊಂಡು ನಾವು ಕೋಲು ಇನ್ನೊಂದು ಎಲ್ಲಿನೋ ವಿದ್ಯುತ್ ಶಕ್ತಿ ಇದೆಲ್ಲ ಏನೋ ನಾವು ತಯಾರಿ ಮಾಡ್ತೇವೆ. ಅದ್ರ ಮೂಲ ಇದಕ್ಕೆ ಸೂರ್ಯನ ಪಾತ್ರ ಇದೆ, ಸೌರಶಕ್ತಿ. ಸೊ ಇಲ್ಲಿಂದನೇ ಎಲ್ಲವೂ ಬರುತ್ತೆ. ಹಾಗೆ ಹಾಗೆ ಸೂರ್ಯನ ಶಕ್ತಿ ಸೊ ಬಹಳ ಮುಖ್ಯ, ಸೂರ್ಯನ ಪಾತ್ರ ತುಂಬಾ ಮುಖ್ಯ. ಸೊ ಅಲ್ಲಿ ಬ್ರಹ್ಮಸ್ಮಿತಿ ಹೇಳೋದಾಗೆ ಸೂರ್ಯನ ನೋಡೋದ್ರಿಂದ, ಸೂರ್ಯನ ಇರೋದ್ರಿಂದ ಭಗವಂತನ ಅದರಿಂದ ನೋಡೋದ್ರಿಂದ ನಾವು ನೋಡಕ್ಕ, ಇಲ್ಲಾಂದ್ರೆ ನಮ್ಮ ಕಣ್ಣುಗಳ ಪ್ರಯೋಜನ ಏನು ಮಾಡಕ್ಕಾಗ, ಕಣ್ಣುಗಳಿಂದ ಏನು ಮಾಡಕ್ಕಾಗಲ್ಲ. ಸೊ ಸೂರ್ಯ, ಸೊ ಅದು ಭಗವಂತನ ಕಣ್ಣು, ವಿಶ್ವರೂಪದ ಕಣ್ಣು ಅಂತ ಕೂಡ ವಿಶ್ವರೂಪ ಭಗವಂತನ ಒಂದು ವ್ಯಕ್ತಿತ್ವದ ವಿವರಣೆ ಕೊಟ್ಟಾಗ ಎಲ್ಲ ವಿಶ್ವವೇ ಭಗವಂತನು ಅಂತ ಹೇಳೋ ರೀತಿಯಲ್ಲಿ ಅವಾಗ್ಲೂ ಕೂಡ ಸೂರ್ಯನನ್ನು ಭಗವಂತನ ಕಣ್ಣುಗಳು, ವಿಶ್ವರೂಪದ ಕಣ್ಣುಗಳು ಅಂತ. ಇದು ಸೂರ್ಯನ ಸ್ಥಿತಿ. ಅಷ್ಟು ಶಕ್ತಿಶಾಲಿ ಆದ್ರೂ ಅದು ಭಗವಂತನ ಅಧೀನ ಆಗಿದ್ದಾನೆ. ಆಗ್ನೇಯ ಭ್ರಮತಿ ಸಂವೃತ ಕಾಲಚಕ್ರ ನಮಗೆ ಪ್ರತಿದಿನ ಆಗ್ತಾ ಇದೆ. ಇವತ್ತಾಯ್ತು, ಇವತ್ತು ಹೊಸ ವರ್ಷ ಬಂತು 2026 ಫೆಬ್ರವರಿ, ಈಗ 12ನೇ ತಾರೀಕು ಇವತ್ತು. ಮತ್ತೆ 13, 14 ದಿನಗಳು ಉರುಳ್ತಾ ಇದೆ. ಕಾಲಚಕ್ರ ಆಗ್ತಾ ಇರೋದು ಈ ಸೂರ್ಯ ಆಯುರ್ ಹರತಿ ವೈಪುಂಸ ಉದ್ಯನ್ನಸ್ತಂ ಹೇಳ್ತಾರೆ. ನಮ್ಮ ಒಂದೊಂದು ದಿವಸನು ಇದು ಆ ಸೂರ್ಯ ಉದಯ ಆದಾಗೆ
ಅಸ್ತ ಆದಾಗೆ ನಮ್ಮ ಒಂದೊಂದು ದಿವಸ ನಾವು ಮುಗ್ದೋಗ್ತಾ ಇದೆ. ನಾವು ಸಾವಿನ ಹತ್ರ ಸಾವಿನ ದವಡೆ ಹತ್ರ ಹೋಗ್ತಾ ಇದೆ, ಮರಣದ ದವಡೆ ಹತ್ರ ಹೋಗ್ತಾ ಇದೆ. ಹಾಗೆ ಸೂರ್ಯನ ಎಷ್ಟೋ ಪಾತ್ರಗಳಿವೆ, ಹೀಗೆ ಕಾಲಚಕ್ರ ಇದೆ. ಆದ್ರೆ ಹೇಳ್ತಾರೆ ಇದೆಲ್ಲವೂ ಕೂಡ ಯಸ್ಯ ಆಜ್ಞೆಯ, ಯಾರ ಆಜ್ಞೆಯಿಂದ ಈ ಸೂರ್ಯನು ಈ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ, ಅಷ್ಟು ಶಕ್ತಿಶಾಲಿಯಾಗಿದ್ದಾನೆ. ಗೋವಿಂದಮಾದಿ ಪುರುಷಂ ತಮಹಂ ವಚಾಮಿ. ಸೊ ಗೋವಿಂದನೇ ಅವನಿಗೆ, ಕೃಷ್ಣ ಅವನಿಗೆ ಆದೇಶ ಕೊಟ್ಟು ಸೂರ್ಯನ ಸ್ವತಂತ್ರ ಅಲ್ಲ, ಸೂರ್ಯದೇವ ಇದ್ದಾರೆ, ದೇವತೆಯವರು, ಆದ್ರೆ ಸ್ವತಂತ್ರರು, ಕೃಷ್ಣನ ಅಧೀನರಾಗಿದ್ದಾರೆ. ಸೊ ಒಂದೊಂದ್ಸಲ ಪಂಚೋಪಾಸನ ಅಂತ ಕೆಲವು ಇವರು ಅನುಯಾಯಿಗಳು ಪಾಲನೆ ಮಾಡ್ತಾರೆ. ಅದರಲ್ಲಿ ಸೂರ್ಯನ ಇದು ಕೂಡ ಮಾಡ್ತಾರೆ, ಸೂರ್ಯನ ಪೂಜೆ ಪಂಚ ಉಪಾಸನ ಅನ್ನೋದ್ರಲ್ಲಿ ವಿಷ್ಣು ಕೆಳಗಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಹಾಗೆ ಕೊನೆಗೆ ಸೂರ್ಯನ ಇದು ಕೂಡ ಪಾತ್ರ ಇದೆ. ಎನಿವೆ, ಮತ್ತೆ ಒಂದ್ಸಲ ನಾವು ಕೇಳೋದು ಸೂರ್ಯ ನಾರಾಯಣ ಅಂತಾನೆ ಕೇಳಿ, ಭಗವಂತನ ಒಂದು ಶಕ್ತಿ ಅವತಾರವೇ ಅಂತ ಒಂದ್ಸಲ ಹೇಳೋದಿದೆ, ಸೂರ್ಯನಾರಾಯಣ. ಸೊ ಹೀಗಿರುವಾಗ ಪೃಥು ಮಹಾರಾಜ ಬಗ್ಗೆ ಹೇಳ್ತಾ ಇರೋದು, ಆ ಸೂರ್ಯನ ಅಷ್ಟೇ ಇವರು ಶಕ್ತಿಶಾಲಿ, ಸಾಮಾನ್ಯ ಅಲ್ಲ ಇವರು. ಅಷ್ಟು ಶಕ್ತಿ, ಭಗವಂತನ ಅಷ್ಟು ಶಕ್ತಿ ಇವರಲ್ಲಿ ಸಂಪೂರ್ಣ. ಶುದ್ಧ ಭಕ್ತರು ಭಗವಂತನ ಶಾಸನ ಶಕ್ತಿ, ಅಧಿಕಾರನ ಚಲಾವಣೆ ಮಾಡೋ ಶಕ್ತಿ. ಸೊ ಹಾಗೆ ಎಷ್ಟು ಮಟ್ಟಿಗೆ ಅಂದ್ರೆ ಸೂರ್ಯನಷ್ಟು ಪ್ರಭಾವಶಾಲಿ, ಸೂರ್ಯನಷ್ಟು ಶಕ್ತಿಶಾಲಿ. ಆಮೇಲೆ ಇನ್ನ ಇಲ್ಲಿ ವಿವರಣೆ ಹೇಳ್ತಾ ಇರೋದು, ಹೇಗೆ ಸೂರ್ಯನು ಎಲ್ಲರಿಗೂ ಅವನ ಕೊಡ್ತಾರೆ, ಅವನ ಸೂರ್ಯ ಕಿರಣಗಳನ್ನು ಕೊಡ್ತಾರೆ. ಸೊ ಯಾರಾದರೂ ಸೂರ್ಯ ಕಿರಣ ಇಲ್ಲ, ನಾನು ಶ್ರೀಮಂತರೇ ಕೊಡೋದು, ನಾನು ಬಡವರು ಕೊಡೋದಿಲ್ಲ, ನಾನು ಹಾಗೆ ಮಾಡೋದಿಲ್ಲ. ಸೂರ್ಯ ಎಲ್ಲರಿಗೂ ಕೊಡ್ತಾನೆ, ಎಲ್ಲರಿಗೂ ಅವರ ಸೂರ್ಯಕಿರಣ ಕೊಡ್ತಾನೆ. ಸೊ ಹಾಗೆ ಭಗವಂತನು ನಮಗೆ ಎಲ್ಲರಿಗೂ ಅವನ ಕೃಪೆಯನ್ನು ಕೊಡ್ತಾನೆ. ಹಾಗೆ ಇಲ್ಲಿ ಪೃಥು ಮಹಾರಾಜ ಕೂಡ ಹೇಳ್ತಾ ಇರೋದು, ಅವನು ಕೂಡ ಸೂರ್ಯನ ರೀತಿಯಲ್ಲೂ ಎಲ್ಲರಿಗೂ ಕೂಡ ಅವನು ಕರುಣಾಮಯಿ. ಸೂರ್ಯನು ಯಾರಿಗೂ ಪಕ್ಷಪಾತ ಇಲ್ಲ, ಇವರ ಮನೆ ಮೇಲೆ ಸ್ವಲ್ಪ ಜಾಸ್ತಿ ಬಿಸಿಲು ಕೊಡೋಣ, ಇವರ ದೇಶದ ಮೇಲೆ ಆತರ ಏನಿಲ್ಲ. ಈಗ ಅನ್ನಿಸ್ಬೋದು ನಮ್ಗೆ, ನಮ್ಮ ದೇಶ ಪರವಾಗಿಲ್ಲ, ಇಲ್ಲಿ ಬಹಳ ಚೆನ್ನಾಗಿ ಸೂರ್ಯ ಬೆಳಕಿದೆ, ಇನ್ನೊಂದು ದೇಶದಲ್ಲಿ ಕಡಿಮೆ ಇದೆ, ಇನ್ನೊಂದು ದೇಶದಲ್ಲಿ ಇನ್ನೊಂದಿದೆ. ಹೌದು, ಈ ತರ ನಾವು ಹೇಳ್ಬೋದು ಒಂದ್ ರೀತಿ ನೋಡಿದ್ರೆ. ಹೌದು, ನೋಡಿ ನಮ್ಮ ಭಾರತದಲ್ಲಿ ಎಷ್ಟು ಚೆನ್ನಾಗಿದೆ, ನಮ್ಗೆ ಅಷ್ಟು ಚಳಿ ಇಲ್ಲ, ಅಷ್ಟು ಬಿಸಿಲಿಲ್ಲ, ನಾವು ಪುಣ್ಯಭೂಮಿ. ಇಲ್ಲ ಬೇರೆ ದೇಶಗಳನ್ನು ನೋಡಿ, ಅಲ್ಲಿ ಪಾಪಭೂಮಿ, ಅಲ್ಲಿ ಬಿಸಿಲೇ ಇಲ್ಲ, ಅಲ್ಲಿ ಅಷ್ಟು ಕತ್ತಲೆ, ಅಷ್ಟು ಚಳಿ. ಕರೆಕ್ಟು, ಅದು ಇದೆ, ಅದು ಕೂಡ ಇದೆ. ಆದರೆ ಇದು ಪರ್ಮನೆಂಟ್ ಅಲ್ಲ. ಏನೋ ನಮ್ಮ ಪೂರ್ವಿಕರು ಇಲ್ಲಾಂದ್ರೆ ಇನ್ನೊಂದು ಈ ಭಗವಂತನ ಒಂದು ಕೃಪೆ, ಈ ಸ್ಥಳದಲ್ಲಿ ನಮ್ಗೆ ಒಂದು ಒಳ್ಳೆ ಅವಕಾಶ ಇದೆ. ನಮ್ಗೆ ಇದು ಸಾಧನೆ ಮಾಡ್ಲಿಕ್ಕೂ ಕೂಡ, ಬೆಳಿಗ್ಗೆ ಜಾಗೃತರಾಗ್ಲಿಕ್ಕೂ ಕೂಡ ಎಲ್ಲ ನಮ್ಗೆ ಅನುಕೂಲತೆ ಇದೆ. ತುಂಬಾ ಚಳಿ ಇದ್ರೆ ಕಷ್ಟ ಇದೆ ಸಾಧನೆ ಮಾಡೋದು. ಬೆಳಿಗ್ಗೆ 3 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಹೇಳೋದು ಕಷ್ಟ ಇದೆ. ಇದರಲ್ಲಿ ಸ್ನಾನ ಮಾಡೋದು ಕಷ್ಟ ಇದೆ. ಸೊ ಆ ರೀತಿಯಲ್ಲಿ ಹೇಳ್ಬೋದು. ಆದ್ರೂ ಕೂಡ ಹೇಳೋದು, ಇದು ಪರ್ಮನೆಂಟ್ ಅಲ್ಲ, ಚೇಂಜ್ ಆಗ್ಬೋದು. ಇವಾಗ ಕೇಳ್ತೇವೆ ನಾವು, ವಿಶ್ವದ ಇದೆ ಹವಾಮಾನ ಎಲ್ಲ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಯಾವ ಸ್ಥಳಗಳು ಹೇಗಾಗ್ತಾ ಇದೆ ಅಂತ ಗೊತ್ತಾಗೋದು. ಸೊ ನಮ್ಮ ಚಳಿ ಪ್ರದೇಶ ಬಿಸಿ ಒಳ್ಳೆ ಇದಾಗ್ಬಿಡ್ಬೋದು, ಒಳ್ಳೆ ಪ್ರದೇಶ ಮರುಭೂಮಿ ಆಗ್ಬಿಡ್ಬೋದು, ಇಲ್ಲ ಇನ್ನೊಂದು ಚಳಿ ಪ್ರದೇಶಗಳಾಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲ ಕೃಷ್ಣ ಇಚ್ಛೆಯಲ್ಲಿದೆ. ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ, ಪ್ರಕೃತಿ ಕೃಷ್ಣನ ಕೈಯಲ್ಲಿ. ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರ. ಸೊ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡೋದು. ನಮ್ಮ ಇಂಡಿಯಾ ಬಂದು ನಮ್ದು ಅಂಟಾರ್ಟಿಕಾ ಆಗ್ಬಿಡೋದು, ಆ ಅಂಟಾರ್ಟಿಕಾ ಬಂದು ಅದು ಇನ್ನೊಂದು ಇದಾಗ್ಬಿಡೋದು. ಏನ್ ಬೇಕಾದ್ರೂ ಎಲ್ಲ ಭಗವಂತನ ಕೈಯಲ್ಲಿ. ಸೊ ಎನಿವೆ, ಪೃಥು ಮಹಾರಾಜರ ಬಗ್ಗೆ ಹೇಳ್ತಾ ಇರೋದಿಲ್ಲಿ, ಅವರು ಸೂರ್ಯನು ಯಾರ ಮೇಲೂ ಪಕ್ಷಪಾತ ಇಲ್ಲ, ಸೂರ್ಯ ಎಲ್ಲರೂ ಕೊಡ್ತಾರೆ. ಒಂದಿದೆ, ಒಂದು ಶ್ಲೋಕ ಇದೆ, ಚಂಡಾಲೋ ಅಪಿ ಅಂತೇನೋ ಬರುತ್ತೆ. ಏನ್ ಸೂರ್ಯನು ಏನೋ ಒಬ್ಬರು ಚಂಡಾಲ ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಒಂದು ಪಾಪಿಷ್ಟ ಆಗಿದ್ರೆ ಅವ್ರ ಮನೆ ಮೇಲೇನೋ ಅದು ಬೀಳೋದಿಲ್ವಾ ಸೂರ್ಯ? ಇದು ಅಲ್ಲೂ ಕೂಡ ಸೂರ್ಯಕಿರಣ ಇದೆ. ನಾವು ನಮ್ಮ ಸೂರ್ಯನ ಲಾಭ ಪಡಿಬೇಕು ಅಂದ್ರೆ ನಾವು ಬೆಳಿಗ್ಗೆ ಹೊತ್ತಾದ್ಮೇಲೆ ಆ ಸೂರ್ಯಕಿರಣ ಎಲ್ಲರಿಗೂ ಇದೆ. ನಾವು ನಮ್ಮ ಕೊಠಡಿಯಲ್ಲೇ ಇದ್ದು ನಾವು ಅಲ್ಲಿ ಒಂದು ಸ್ಕ್ರೀನ್ ಹಾಕಿ ಇನ್ನೊಂದು ಹಾಕಿ ಎಲ್ಲ ಕತ್ತಲೆ ಮಾಡ್ಕೊಂಡು ನಾವಿದ್ರೆ ಏನ್ ಮಾಡೋದು? ಸೂರ್ಯ ಹೊರಗ್ ಬರ್ಲಿಲ್ಲ, ಸೂರ್ಯ ಬೆಳಗ್ಲಿಲ್ಲ ಅಂತ ಹೇಳಿ ನಾವು ನಮ್ಮ ಬಾಗಿಲನ್ನು ತೆಗೆದು, ನಮ್ಮ ಕಿಟಕಿಯನ್ನು ಅಲ್ಲಿರೋ ಪರದೆಯನ್ನು ತೆಗೆದು, ಆಮೇಲೆ ನಾವು ಹೊರಗೆ ಬಂದ್ರೆ ಸೂರ್ಯನ ಎಲ್ಲ ಇದನ್ನು ಪಡಿಬಹುದು, ಸೂರ್ಯನ ಇದನ್ನು ಕೂಡ ಪಡಿಬಹುದು, ಸೂರ್ಯಕಿರಣ. ಹಾಗೆ ಸೂರ್ಯ ಲಭ್ಯ ಇದೆ. ಹಾಗೆ ಇಲ್ಲಿ ವಿವರಣೆ ಒಂದು ರೀತಿ ಹೇಳ್ತಾ ಇರೋದು, ಸೂರ್ಯನ ಹಾಗೆ ಅವರ ಕೃಪೆ, ಅವರ ಕರುಣೆ. ಸೊ ಭಗವಂತನ ಕೃಪೆ ಕೂಡ ಹಾಗೆ ಹೇಳ್ತಾರೆ, ಯಾವಾಗಲೂ ನಮಗೆ ಲಭ್ಯವಿದೆ.
ಆದ್ರೆ ನಾವು ತಗೊಳ್ಬೇಕು ಅಷ್ಟೇ. ಸೊ ಇಲ್ಲ ಭಗವಂತನ ಪಕ್ಷಪಾತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋ ಅಸ್ಥಿನ ಪ್ರಿಯ. ಸೊ ನಾನು ಯಾರಿಗೂ ಕೂಡ ಪಕ್ಷಪಾತ ಇಲ್ಲ, ನಾನು ಎಲ್ಲರಿಗೂ ಸಮಾನೆ. ಯಾರು ನನಗೆ ಅಷ್ಟು ಇದು ನಮ್ಗೆ ಸ್ಪೆಷಲ್ ಒಬ್ರು ಇದು ಅಂತ ಇಲ್ಲ, ಭಗವಂತನಿಗೆ ಅಂತ ಪಾರ್ಶಿಯಾಲಿಟಿ ಇಲ್ಲ ಭಗವಂತನಿಗೆ. ಸೊ ಅದೇ ರೀತಿ ಇಲ್ಲಿ ಪೃಥು ಮಹಾರಾಜರ ಬಗ್ಗೆ ಹೇಳ್ತಾರೆ ಕೂಡ, ಇವರು ಆ ರೀತಿ ಕರುಣೆ, ಆ ರೀತಿ ನಿಷ್ಪಕ್ಷಪಾತವಾಗಿರುವ ಕರುಣೆ ಪೃಥು ಮಹಾರಾಜರ ಬಗ್ಗೆ ನೋಡ್ತೀವಿ. ಮುಂದೆ ಪೃಥು ಮಹಾರಾಜರು ಎಲ್ಲ ಪ್ರಜೆಗಳಿಗೆ ರಕ್ಷಣೆ ಮಾಡ್ತಾರೆ, ಅವ್ರ ಕೃಪೆ ಅದರಿಂದ ಅವ್ರಿಗೆ ಹೀಗೆ ಯುಧಿಷ್ಠಿರ ಮಹಾರಾಜರು ರಾಮರಾಜ್ಯ, ಸೊ ಆ ರೀತಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಆದಿರಾಜ ಅಂತ ಕೂಡ ಹೇಳ್ತಾರೆ, ಮೂಲ ರಾಜ ಆದಿರಾಜ. ಸೊ ಆ ವಿಚಾರವಾಗಿ ಇಲ್ಲಿ ಶಿಲ ಪ್ರಭುಪಾದ ಹೇಳ್ತಾ ಇರೋದು ತೆರಿಗೆ ಟ್ಯಾಕ್ಸ್. ಸೊ ರಾಜರಿಗೆ ಬೇಕು ಟ್ಯಾಕ್ಸ್. ಅವರು ಕೂಡ ಆಕ್ಚುಲಿ ಹೇಳ್ಬೇಕಂದ್ರೆ ಹೇಳ್ತಾರೆ ಅದು ಅವರ ಜೀವನೋಪಾಯ ಅಂತಾನೆ ಹೇಳ್ಬೋದು. ಕ್ಷತ್ರಿಯರು ಅವರು ಜನರಿಗೆ ರಕ್ಷಣೆ ಕೊಡೋದು, ಮತ್ತೆ ಅವರು ಅದರಿಂದ ಅವ್ರ ಟ್ಯಾಕ್ಸ್ ತಗೊಳ್ಳೋ ಅಧಿಕಾರ ಇದೆ. ಮೊದಲು ಹೇಳ್ತಾರೆ ಅವರು ರಕ್ಷಣೆ ಕೊಡೋ ಒಂದು ಇದಿರ್ಬೇಕು, ಶಕ್ತಿ ಇರ್ಬೇಕು. ಆ ಸಾಮರ್ಥ್ಯ ಇದ್ದಾಗ ಅವ್ರು ತೆರಿಗೆ ತಗೊಳ್ಬೋದು. ಅವರು ಆ ಶಕ್ತಿ ಇಲ್ದೇ ಇರುವಾಗ ಅವ್ರು ತೆರಿಗೆ ತಗೊಳ್ಳೋ ಅವ್ರಿಗೆ ಇದು ಇಲ್ಲ. ಅದು ವೈದಿಕ ಕಾಲ ಅಂದ್ರೆ ಹಾಗೆ. ಸೊ ಜನರ ಪ್ರಾಣದ ರಕ್ಷಣೆ, ಅವರ ಆಸ್ತಿ ಅವರ ಏನು ಸ್ವತ್ತು ಇದೆ ಅದರ ರಕ್ಷಣೆ. ಸೊ ಮಾಡೋದ್ರಿಂದ ಅವರಿಗೆ ಕ್ಷತ್ರಿಯರಿಗೆ ಅಧಿಕಾರ. ಅದಿಲ್ಲದೆ ಅವ್ರ ತೆರಿಗೆ ತಗೊಳ್ಳೋ ಇದು ಇಲ್ಲ. ಸೊ ಕಲಿಯುಗದಲ್ಲಿ ಹೇಳ್ತಾ ಇದ್ದಾರೆ, ಹೇಗೋ ಇದು ಈಗ ತೆರಿಗೆ ಲೀಗಲ್ ಆಗೈತೆ, ತೆರಿಗೆ ಇದೆ, ಇಲ್ಲೀಗಲ್ ಆಗಿ ತೆರಿಗೆ ಇದೆ, ಏನೇನೋ ರೀತಿಯಲ್ಲಿ ತೆರಿಗೆ ಇದೆ. ಈಗೆಲ್ಲ ಇದು ಕಲಿಯುಗ ಪ್ರಭಾವ ಇದೆ. ಸೊ ಆಮೇಲೆ ತೆರಿಗೆಯನ್ನು ಮಾಡಿ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಅದನ್ನ ಯಾವಾಗ ಕಷ್ಟಕಾಲ ಬರುತ್ತೆ, ಬರಗಾಲ ಬರುತ್ತೆ, ಇನ್ನೊಂದ್ಸಲ ಪ್ರವಾಹ ಇರುತ್ತೆ. ಸೊ ಇದ್ದಾಗ ಆ ತೆರಿಗೆಯಿಂದ ಅವರು ಅವಾಗ ಅದನ್ನ ಉಪಯೋಗಿಸ್ತಾರೆ. ಹೇಗೆ ಮತ್ತೆ ಸೂರ್ಯ ಎಲ್ಲಿಂದ ತಗೊಳುತ್ತೆ? ನೀರು ಭೂಮಿಯಿಂದನೇ ತಗೊಳುತ್ತೆ. ಆದ್ರೆ ಮತ್ತೆ ಅದ್ ಬೇಕಾದಾಗ ಅದು ಸುರಿಮಳೆ ಎಷ್ಟು ಬೇಕು ಮಳೆ. ಒಂದ್ಸಲ ಮಳೆಗಾಲದಲ್ಲಿ ನಮ್ಗೆ ಇಲ್ಲಿ ಅನುಭವ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಮಳೆ ಅಪ್ಪ, ಯಾಕೆ ಇಷ್ಟು ಮಳೆ ಬರುತ್ತೆ? ಅಷ್ಟು ಪ್ರಭಾವ, ಮಳೆ ಸುರಿಮಳೆ. ಸೊ ಹಾಗೆ ಹೇಳ್ತಾರೆ, ರಾಜನು ನಿಜವಾಗ್ಲೂ ಆತರ ಇದ್ರೆ, ಆ ಸರಿಯಾದ ರಾಜನಿದ್ರೆ, ಸರಿಯಾದ ಅಧಿಕಾರಿ ಇದ್ರೆ ಅವರು ತಗೊಳ್ತಾರೆ ಜನರಿಂದ ತೆರಿಗೆ. ಆದ್ರೆ ಬೇಕಾದಾಗ ಅಗತ್ಯ ಇದ್ದಾಗ ಸುರಿಮಳೆ ಬರೋ ರೀತಿಯಲ್ಲಿ ಅವರೆಲ್ಲವನ್ನು ಮತ್ತೆ ಬಹಳ ಚೆನ್ನಾಗಿ ಹೋಲಿಕೆ. ಸೂರ್ಯನ ಹೋಲಿಕೆ, ಸೂರ್ಯ ನ್ಯಾಚುರಲ್ ಸಹಜವಾದ ಉದಾಹರಣೆ. ನಾವು ದಿನನಿತ್ಯ ನೋಡ್ತಾ ಇರೋ ಉದಾಹರಣೆ, ಹೇಗೆ ಸೂರ್ಯ ಕೆಲಸ ಮಾಡ್ತಾ ಇದೆ, ಅದ್ರ ನಮ್ಗೆ ಕರುಣೆ ಕೊಡ್ತಾ ಇದೆ. ಹಾಗೆ ಪೃಥು ಮಹಾರಾಜರು ಅಂತ ಇಲ್ಲಿ ವಿವರಣೆ. ಸೊ ಇನ್ನೊಂದು ಕೃಪೆ ಬಗ್ಗೆ ಶಿಲ ಪ್ರಭುಪಾದ ಹೇಳ್ತಾರೆ, ಭಗವಂತ ನಮ್ಗೆ ಕರುಣೆ ಕೊಡ್ತಾ ಇದೆ. ನಮ್ಗೆ ಬೇಕಾಗಿದ್ದ ನೀರು ಸೃಷ್ಟಿ ಮಾಡಿದ್ದಾನೆ. ಇದಕ್ಕೆ ನಾವು ಅಟ್ಲೀಸ್ಟ್ ಟ್ಯಾಕ್ಸ್ ಕೊಡುವಂಗಿಲ್ಲ ಗವರ್ಮೆಂಟ್. ಟ್ಯಾಕ್ಸ್ ಇದೆ ಇವಾಗ, ವಾಟರ್ ಸಪ್ಲೈ ಮಾಡುವಾಗ ಸಿಟಿ ಜೀವನದಲ್ಲಿ ಟ್ಯಾಕ್ಸ್, ಅದು ಕೂಡ ಜಾಸ್ತಿ ಬಿಲ್ ಕಟ್ಬೇಕು ಅಂತ ಹೇಳ್ತಾರೆ. ಏನೇನೋ ಹೊಸ ಇದೆ. ಇಲ್ಲ ಅಂದ್ರೆ ಭಗವಂತನ್ ನಮ್ಗೆ ನೀರು ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ನಮ್ಗೆ ಎಲ್ಲ ಪದಾರ್ಥಗಳು, ಎಲ್ಲ ತರಕಾರಿ ಹಣ್ಣುಗಳೆಲ್ಲ ಭಗವಂತನ ಸೃಷ್ಟಿ ಮಾಡಿದ್ದಾನೆ. ಸೊ ಇದು ಭಗವಂತನ ಕರುಣೆ ಇದೆ. ಸೊ ನಾವು ಭಗವಂತನನ್ನು ವಿಧೇಯರಿಲ್ಲದೆ ನಮಗೆ ಭಗವಂತನ ಇದೆಲ್ಲ ಕರುಣಿಸುವಾಗ, ಭಗವಂತನಿಗೆ ವಿಧೇಯರಾದ್ರೆ, ನಾವು ಭಗವಂತನಿಗೆ ಶರಣಾಗತರಾದ್ರೆ ಇನ್ನೆಷ್ಟು ಕರುಣೆಯನ್ನು ನಾವು ಪಡಿಬೋದು. ಏನು ನಾವು ಭಗವಂತನ ನೆನೆಸೋದೇ ಇಲ್ಲ. ನಾವು 24 ಗಂಟೆ ದಿವಸದಲ್ಲಿ ಎಷ್ಟೊತ್ತು ಕೃಷ್ಣ ನೆನೆಸ್ತೇವೆ. ಹರೇ ಕೃಷ್ಣ ಮತ್ತೆ ಜಪ ಮಾಡುವಾಗ ಓಕೆ, ಅವಾಗ ಫೋರ್ಸ್ ಮಾಡಿ ಮನಸ್ಸನ್ನ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಅದು ಆಗುವಾಗ ಹೇಗೋ ಮನಸ್ಸು ಅಲ್ಲಿ ಹೋಗ್ತಾ ಇರುತ್ತೆ. ಆದ್ರೆ ಮತ್ತೆ ಹೇಳಿ ತಂದು ಜಪಿಸ್ತೇವೆ ನಾವು. ಮತ್ತೆ ಆಮೇಲೆ ಮರ್ತೋಗ್ಬಿಡ್ತೇವೆ ನಾವು. ಮತ್ತೆ ನಮ್ದೆಲ್ಲ ಅಲ್ಲೇನಾಯ್ತು, ಅಲ್ಲಿ IPL ಇದು ವರ್ಲ್ಡ್ ಕಪ್ ಆಗ್ತಾ ಇದೆ, ಇದು ಇವತ್ತು ಆ ಕಂಟ್ರಿ ಇವ್ರು ಆಗ್ತಾ ಇದ್ದಾರೆ, ಅವ್ರು ಏನಾಯ್ತು ಅದು, ಆಮೇಲೆ ಇನ್ನೊಂದು ಯಾವ್ದು ಇನ್ನೇನೋ ಇವತ್ತು ರಾಜಕೀಯ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಇನ್ನೊಂದಷ್ಟು ನಮಗೆ ಮನಸ್ಸು ಅಲ್ಲೇ ಇದೆ, ನಮಗೆ ಕೃಷ್ಣ ಅಲ್ಲೇ ಇಲ್ಲ ಮನಸ್ಸು. ಸೊ ಹೇಳ್ತಾ ಇರೋದು. ಸೊ ಹೀಗೆ ಇಷ್ಟು ನಾವು ಭಗವಂತನಿಗೆ ನಾವು ನಿಜವಾಗ್ಲೂ ಅವನನ್ನು ಸ್ಮರಿಸಿ, ನಿಜವಾಗ್ಲೂ ಅವನನ್ನು ನಾವು ಕೃತಜ್ಞತೆ ಭಾವದಲ್ಲಿ ನಾವು ಬೆಳೆಸ್ಕೊಂಡ್ರೆ ಇನ್ನೆಷ್ಟು ಕೃಪೆಯನ್ನು ನಾವು ಪಡಿಬಹುದು. ಸೊ ಹೇಳ್ತಾರೆ, ಭಗವಂತನ ಕೃಪೆ ಅದು ರೆಡಿ ಇದೆ. ಹೇಗೆ ಸೂರ್ಯನ ಕಿರಣಗಳು ರೆಡಿ ಇದೆ, ಸೊ ನಾವು ಹೋಗ್ಬೇಕು ಹೊರಗೆ ಹೋಗಿ ನಾವು ಅದನ್ನ ಪಡೆದು ನಮ್ಗೆ ಎಷ್ಟು ಬೇಕು ತಗೊಳ್ಬೋದು. ನಾವು ಸೂರ್ಯನ ಕಿರಣಗಳು ಎಷ್ಟು ಬೇಕು ಪಡಿಬಹುದು. ಅದೇ ರೀತಿಯಲ್ಲಿ ಹೇಳ್ತಾರೆ, ಕೃಷ್ಣ ಕೃಪೆಯನ್ನು ನಾವು ಭಕ್ತರಾದವರು ಕೂಡ ಎಷ್ಟು ಬೇಕಾದ್ರೂ
ಅದು ಕೃಷ್ಣನ ಕಡೆಯಿಂದ ಅದು ಕರುಣೆ ಅನ್ನೋದು ಅನ್ಲಿಮಿಟೆಡ್. ಏನ್ ಹೇಳ್ತಾರೆ ಕಡೆ ನಮ್ಮ ಗುರು ಮಹಾರಾಜರು ಹೇಳೋದು, ಯಾರು ಕೇಳಿದಾಗ ಯಾವ್ದು ಇದರಲ್ಲಿ ನಿತ್ಯಾನಂದ ಪ್ರಭುಸ್ ಮರ್ಸಿ ಇಸ್ ಅನ್ಲಿಮಿಟೆಡ್. ನಿತ್ಯಾನಂದ ಪ್ರಭುಗಳು ಬಲರಾಮ, ಸೊ ಅವರ ಕೃಪೆ ಅಪರಿಮಿತ. ಯಾಕಂದ್ರೆ ಭಗವಂತನ ನಮ್ಮದು ಎಷ್ಟೋ ತಪ್ಪುಗಳು, ಎಷ್ಟೋ ನಮ್ಮ ಜೀವನದಲ್ಲಿ ನಾವು ಪಾಪಿಷ್ಟರು ಇಲ್ಲ ಅಪರಾಧಿಗಳು ಆಗ್ತಾ ಇರುತ್ತೆ, ನಾವು ತಪ್ಪುಗಳು ಮಾಡ್ತಾ ಇರ್ತೇವೆ, ಆದ್ರೂ ಕೂಡ ಭಗವಂತನ ನಮ್ಗೆ ಕರುಣಿಸ್ತಾನೆ. ಸೊ ಇದು ಭಗವಂತನ ಅಪಾರ ಕರುಣೆ, ಭಗವಂತನ ಅಪಾರ ಕರುಣೆ, ಅಪಾರ ಕರುಣೆ. ಸೊ ನಾವು ಭಕ್ತರಲ್ಲೂ ಹೇಳ್ತಾರೆ, ನಾವು ಶುದ್ಧರಾದಷ್ಟು ಭಗವಂತ ಹೆಚ್ಚು ಕರುಣೆಯನ್ನು ಪಡಿಬಹುದು, ಅವನ ಕೃಪೆಯನ್ನು ಪಡಿಬಹುದು. ಆಮೇಲೆ ಗೋಪಿಕೆಯರ ಬಗ್ಗೆ ಹೇಳ್ತಾರೆ, ಅವರು ಪಡೆದ ಕರುಣೆ ಅವರ ಅದಕ್ಕಿಂತ ಹೆಚ್ಚು ಯಾರು ಪಡೆಯಲಿಲ್ಲ. ಕೃಷ್ಣನನ್ನೇ ಅವರು ಖರೀದಿ ಮಾಡಿದ್ದಾರೆ, ಅಷ್ಟು ಕರುಣೆಯನ್ನು ಕೃಷ್ಣನ ಕೃಪೆಯನ್ನು ಅವ್ರು ಪಡೆದಿದ್ದಾರೆ. ಯಾಕಂದ್ರೆ ಅವರು ಅಷ್ಟು ಶರಣಾಗತ ಆತ್ಮ, ಅವ್ರಿಗಿಂತ ಹೆಚ್ಚು ಇನ್ಯಾರು ಆ ಕರುಣೆಯನ್ನು ಪಡೆದವರಿಲ್ಲ ಅಸ್ತಿತ್ವದಲ್ಲೇ. ಸೊ ಪೃಥು ಮಹಾರಾಜರ ಬಗ್ಗೆ ಇಲ್ಲಿ ನಾವು ಕೇಳ್ತಾ ಇರೋದು. ಪೃಥು ಮಹಾರಾಜರು ಆ ರೀತಿ ಅವರ ಕಾರ್ಯಭಾರ, ಆ ರೀತಿಯ ಒಂದು ರಾಜ್ಯಭಾರ, ಟ್ಯಾಕ್ಸ್ ತೆರಿಗೆ ತೆಗಿಬಹುದು, ತೊಂದರೆ ಇಲ್ಲ. ಅದೇ ತೆರಿಗೆ ತಗೊಂಡು ಅದ್ ಬೇಕಾದಾಗ ಮತ್ತೆ ಅದನ್ನ ಜನರಿಗೆ ಕೊಟ್ಬಿಡ್ಬೇಕು, ಜನರ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸ್ಬೇಕು. ಅದು ಸ್ವಂತ ಇದಕ್ಕೆ ಅಲ್ಲ, ಸ್ವಂತ ಇವತ್ತಿನ ಸರ್ಕಾರನೋ ರಾಜಕಾರಣಿಗಳು ಅದು ಆ ರೀತಿ ಅಲ್ಲ. ಸೊ ಏನಿವೆ, ಅದಕ್ಕೆ ದೊಡ್ಡ ಇದಿದೆ, ಕರ್ಮ ಕೂಡ ಇದೆ. ಜನರು ಈಗ ಗೊತ್ತಿಲ್ಲ, ಪುನರ್ಜನ್ಮದ ಬಗ್ಗೆ ಜ್ಞಾನ ಇಲ್ಲ. ಸೊ ಹಾಗೆ ಜನರು ಈ ಜೀವನದಲ್ಲಿ ನಂಗೆ ಹಣ ಎಷ್ಟು ಸಿಕ್ಕರೆ ಸಿಗ್ಲಿ, ಅದು ಸರಿಯಾದ ರೀತಿಯಲ್ಲಿ ಸಿಗ್ಲಿ, ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಸಿಗ್ಲಿ, ತೊಂದರೆ ಇಲ್ಲ ಅಂತವ್ರು ಏನೇನೋ ಮಾಡ್ಬೋದು, ಭ್ರಷ್ಟಾಚಾರ ಮಾಡೋದು, ಇನ್ನೊಂದು ಮಾಡ್ಬೋದು. ಆದ್ರೆ ಹೇಳ್ತಾರೆ ಅದರಿಂದ ಅವ್ರಿಗೆ ಕರ್ಮ ಇದಿದೆ. ಹಾಗೆ ಹಣ ಯಾರು ತೆಗಿತಾರೆ, ಇನ್ನೊಬ್ರು ತಗೊಂಡ್ರೆ ಅವ್ರು ಮಾಡಿದ ಪಾಪ ಕೂಡ ಬರುತ್ತೆ. ಸೊ ಹೀಗೆ ಇದೆಲ್ಲ ಇದೆ, ಇದೆಲ್ಲ ಕರ್ಮದ ಸಿದ್ಧಾಂತದಲ್ಲಿ ಬಹಳ ಇದೆ. ಓಕೆ, ಹರೇ ಕೃಷ್ಣ. ಯಾರದೇನಾದ್ರೂ ಸೇರಿಸಿ. ಆಮೇಲೆ ಟ್ಯಾಕ್ಸ್ ಎಷ್ಟು ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ವೈದಿಕ ಕಾಲದಲ್ಲಿ? ಆಮೇಲೆ ಯಾರು ಟ್ಯಾಕ್ಸ್ ಕೊಡ್ಬೇಕಾಗಿತ್ತು? ಎಲ್ಲರೂ ಕೊಡ್ಬೇಕಾ ಟ್ಯಾಕ್ಸ್? ಬ್ರಾಹ್ಮಣರು ಕೊಡ್ಬೇಕಾ ಟ್ಯಾಕ್ಸ್? ಗವರ್ಮೆಂಟ್ ಸರ್ವೆಂಟ್ಗೆ ಎಲ್ಲರಿಗೂ ಇತ್ತು ಕಡ್ಲಿಕ್ಕೆ ತೆರಿಗೆ. ಬ್ರಾಹ್ಮಣರು ಕೊಡ್ಬೇಕಾ ಮತ್ತೆ ಟ್ಯಾಕ್ಸ್? ಹೌದು, ನಮ್ಗೆಲ್ಲ ಕೊಡ್ಲಿಕ್ಕೆ ಇತ್ತು ಪ್ರಭುಜಿ. ಅಲ್ಲ, ವೈದಿಕ ಕಾಲದಲ್ಲಿ ಬ್ರಾಹ್ಮಣರು, ವೈದಿಕ ಕಾಲದಲ್ಲಿ ಬರೀ ವೈಶ್ಯರು ಮಾತ್ರ, ಯಾಕಂದ್ರೆ ಅವರು ದುಡಿತಿದ್ರಲ್ಲ, ಅವ್ರು ಮಾತ್ರ ಕೊಟ್ರೆ ಸಾಕು. ಯಾಕಂದ್ರೆ ಬೇರೆಯವರು ಯಾರು ದುಡಿತಾ ಇರ್ಲಿಲ್ಲಲ್ಲ, ಅವರು ಯಾರಾದ್ರೂ ದಾನ ಕೊಟ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸುಧಾಮ ಬ್ರಾಹ್ಮಣ ನೋಡ್ತೀರಾ ನೋಡಿ, ಅವ್ರದೇನ್ ಕಂಪ್ಲೇಂಟ್ ಇಲ್ಲ, ಅವ್ರಿಗೆ ಕೊಡ್ಲಿಲ್ಲ ಅಂದ್ರೂ ಆಯ್ತು. ಸೊ ಅವ್ರಿಗೆ ಟ್ಯಾಕ್ಸ್ ಇಲ್ಲ. ಥ್ಯಾಂಕ್ ಯು ಮಾತಾಡಿ. ಮತ್ತೆ ವೈಶ್ಯರಿಗೆ ಇತ್ತು, ಶೂದ್ರರಿಗೆ ಇರ್ಲಿಲ್ಲವಾ ಅಂತ ಹೇಳಿ, ಕೂಲಿ ಕೆಲಸ ಮಾಡುವವರಿಗೆ. ಅವ್ರಿಗೂ ಟ್ಯಾಕ್ಸ್ ಯಾಕೆ ಮತ್ತೆ? ಜಯಂತಿ ಮತ್ತೆ ಯಾಕೆ ಟ್ಯಾಕ್ಸ್ ಇಲ್ಲ ಅವ್ರಿಗೆ? ಅವರು ಬೇರೆಯವರ ಕೈಯಲ್ಲಿ ಅಡಿಯಲ್ಲಿ ಕೆಲಸ ಮಾಡುದಲ್ಲ ಪ್ರಭುಜಿ, ಹಾಗಾಗಿ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಕನ್ಸೆಷನ್ ಇರ್ತದೆ. ಯಾಕಂದ್ರೆ ಅವರು ದುಡಿಯುವುದು ಆ ದಿನಕ್ಕೆ ಸಾಕಾಗ್ತದೆ, ಅವರಿಗೆ ತೆರಿಗೆ ಉಳಿಸ್ಲಿಕ್ಕೆ ಶೂದ್ರ ಅಂತ ಹೇಳಿದ್ರೆ ನೀವು ಹೇಳಿದ್ದು ಅವ್ರು ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ಒಂದು ದಿನದ್ದು ತೆರಿಗೆ, ಅವ್ರದ್ದು ಉಳಿತಾಯ ಅಂತ ಇರುದಿಲ್ಲ, ಆ ದಿನದ್ದು ವೇಜಸ್ ಅಷ್ಟೇ. ವೇಜಸ್ ಅಂದ್ರೆ ಹೇಗಂದ್ರೆ ಸಂತೃಪ್ತಿಯಾಗಿ ಅವ್ರಿಗೆ ಬಟ್ಟೆ, ಕೆಲವರಿಗೆ ಆಗಿನ ಕಾಲದಲ್ಲಿ ಬರೀ ಮತ್ತೆ ನೋಡ್ಕೊಳ್ತಾ ಇದ್ದು. ಯಾಕಂದ್ರೆ ಹಣ ಕೊಟ್ರೆ ಏನಾಗುತ್ತೆ, ಶೂದ್ರ ಮನೋಭಾವ ಏನಂದ್ರೆ, ಕೊಟ್ರೆ ಇವಾಗ ಹೋಗಿ ಒಂದು ಹೆಂಡ ಸಾರಾಯಿ ಕುಡಿಯೋಣ, ಬೇರೆ ವಿಷಯಕ್ಕೆ ಅವರು ಆ ರೀತಿ. ಹಾಗಾಗಿ ಆ ವ್ಯಕ್ತಿತ್ವ ಹೇಗಿರ್ತಂದ್ರೆ ಅವ್ರ ಆ ರೀತಿ ಇದಿರೋದ್ರಿಂದ ಹಣ ಜಾಸ್ತಿ ಕೊಡ್ತಾರೆ. ಇವಾಗ ನೋಡಿ, ಇವಾಗ ಏನ್ ಮಾಡ್ತಾರೆ, ಇವಾಗ ಎಲ್ಲ ಒಂದ್ ರೀತಿ ಹೇಳ್ತಾರೆ, ಏನ್ ಹೇಳ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೋಗ್ತಾರೆ, ತುಂಬಾ ಹಣ ಸಂಪಾದನೆ ಮಾಡ್ತಾರೆ, ತುಂಬಾ ಸೋಮವಾರದಿಂದ ಶುಕ್ರವಾರವರೆಗೂ ಎಲ್ಲ ಶ್ರಮಿಸ್ತಾರೆ. ಆಮೇಲೆ ನೋಡಿ ಬೆಂಗಳೂರು ಈ ತರ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಹೋಗಿ ಪಬ್ಬು ಬಾರು ಎಲ್ಲ ಕುಡಿದು ಎಲ್ಲ. ಸೊ ಅವ್ರಿಗೆ ಒಂದ್ಸಲ ಹೇಳ್ತಾರಲ್ಲ, ಇವ್ರನ್ನ ಸಾಫ್ಟ್ವೇರ್ ಕೂಲಿ ಅಂತ ಹೇಳ್ತಾರೆ. ಕೂಲಿ ಅಂತ ಹೇಳ್ತಾರೆ, ಸಾಫ್ಟ್ವೇರ್ ಇದ್ದಾರೆ, ಅದೇ ತರ ಕೂಲಿ. ಅವ್ರಿಗೆ ವ್ಯಕ್ತಿತ್ವ ಬೆಳೆಯಲಿಲ್ಲ, ಅವ್ರಿಗೆ ಹಣವನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಈ ರೀತಿ ವ್ಯಯ ಮಾಡ್ತಾರೆ. ಸೊ ಹೀಗೆ ವೈದಿಕ ಕಾಲದಲ್ಲಿ ಅಂದ್ರೆ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಅವರ ಒಂದು ಇದು ಏನೋ ಕಲ್ತಿದ್ದು ಡಿಗ್ರಿ ಅದರಿಂದ ಅಲ್ಲ, ಅದು ಅವರ ಗುಣದಿಂದ. ಅವ್ರೇನ್ ಸತ್ವಗುಣ ಬೆಳೆಸಿದಾರ,
ಅವ್ರು ರಾಜಸ ಗುಣದಲ್ಲಿದ್ದಾರ, ಅವ್ರು ತಾಮಸಿಕ ಗುಣ ಇದೆಯಾ ಹೆಚ್ಚು. ಪಾಪಕರ್ಮಗಳು ಹೆಚ್ಚು ಅಂದ್ರೆ ತಾಮಸಿಕ ಗುಣ. ಸೊ ಅವರ ಕಂಟ್ರೋಲ್ ಅಲ್ಲಿ ಇರ್ತಾ ಇತ್ತು. ಕಂಟ್ರೋಲ್ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಹಣ, ಬೇಕು ಎಷ್ಟು ಬೇಕೋ ಊಟ ತಗೊಳ್ಳಿ, ಎಷ್ಟು ಬೇಕು ವಸ್ತ್ರಗಳು ತಗೊಳ್ಳಿ, ಎಷ್ಟು ಬೇಕು, ಆ ರೀತಿ ಅವ್ರ ಮೇಂಟೆನೆನ್ಸ್ ಆಗ್ತಾ ಇತ್ತು. ಬೇಕಂದ್ರೆ ಅವರಿಗೆ ಎಜುಕೇಶನ್ ಇರುದಿಲ್ಲಲ್ಲ ಪ್ರಭುಜಿ, ಹಾಗಾಗಿ ಅವರು ತುಂಬಾ ಇದಾಗಿರ್ತಾರೆ, ಎಜುಕೇಶನ್ ಇರುದಿಲ್ಲ ಅವರಿಗೆ. ಸೊ ಇದು ಇದರಲ್ಲಿ ವೈದಿಕ ಅವ್ರಿಗೂ ಟ್ಯಾಕ್ಸ್, ಮತ್ತೆ ಕ್ಷತ್ರಿಯ ಟ್ಯಾಕ್ಸೇ ಇಲ್ಲ, ಅವರೇ ಟ್ಯಾಕ್ಸ್ ತಗೊಳ್ಳುವ, ಅವ್ರಿಗೂ ಟ್ಯಾಕ್ಸ್ ಇಲ್ಲ. ಒನ್ನಿ ನೀವು ಹೇಳಿದಂಗೆ ವೈಶ್ಯ ಮಾತ್ರ ಟ್ಯಾಕ್ಸ್. ವೈಶ್ಯ ಯಾಕಂದ್ರೆ ವ್ಯಾಪಾರದಲ್ಲಿ ಅವ್ರಿಗೆ ಇದೆ, ಲಾಭ ಇದೆ. ಅವ್ರಿಗೆ ಲಾಭ ಇರೋದ್ರಲ್ಲಿ ಎಷ್ಟು ಟ್ಯಾಕ್ಸ್? 25% ಇರ್ಬೋದು. ಎಷ್ಟು ಮಾತಾಡಿ? 25% ಪ್ರಭುಜಿ. 25%, 4ನೇ 1 ಭಾಗ. ಅಂದ್ರೆ ಲಾಭ ಬಂದಾಗ ಟ್ಯಾಕ್ಸ್. ಇವಾಗ ಲಾಭ ಇಲ್ಲ ಅಂದ್ರೆ ಟ್ಯಾಕ್ಸ್ ಇಲ್ಲ ಅವ್ರಿಗೆ. ಒಂದೊಂದ್ಸಲ ಲಾಸ್ ಆಗ್ಬಿಡುತ್ತೆ ಬಿಸ್ನೆಸ್. ಸೊ ಅವಾಗ ಏನ್ ಮಾಡೋದು? ನೋ ಟ್ಯಾಕ್ಸ್. ಆ ವರ್ಷ ಏನು ಟ್ಯಾಕ್ಸ್ ಇಲ್ಲ. ಸೊ ಇವಾಗ ಎಷ್ಟೋ ಸಲ ಕೇಳ್ತೇವೆ, ಒಂದೊಂದ್ಸಲ ಏನೋ ಎಲ್ಲ ಲಾಸ್ ಆಗುತ್ತೆ. ಸೊ ಆಮೇಲೆ ರೈತರು ಎಲ್ಲ ಅವರು ಸೂಸೈಡ್ ಮಾಡ್ಕೊಳ್ಬೇಕಾಗುತ್ತೆ, ಇನ್ನೊಂದೆಲ್ಲ ಏನೋ ಕೇಳ್ತೇವೆ ಈ ತರ ಎಲ್ಲ. ಯಾಕಂದ್ರೆ ಲೋನ್ ತಗೊಂಡಿದ್ದಾರೆ, ಅವರು ಸಾಲ ತಗೊಂಡಿದ್ದಾರೆ, ಕೊಡ್ಬೇಕು, ಆತರ ಎಲ್ಲ ಇದೆ. ಈ ತರ ಎಲ್ಲ ಇರ್ಲಿಲ್ಲ ಆ ಕಾಲದಲ್ಲಿ. ಎಲ್ಲ ವ್ಯವಸ್ಥಿತವಾಗಿರ್ತಾರೆ, ವೈದಿಕ ಕಾಲದಲ್ಲಿ. ಈಗ ಏನಿದೆ ಕಲಿಯುಗ. ಈಗ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ ಅಲ್ಲ ಪ್ರಭುಜಿ, ಮನೆಗೂ ಟ್ಯಾಕ್ಸ್ ಇದೆ. ಟ್ಯಾಕ್ಸ್ ಇವಾಗ ಒಂದು ಸರ್ಕಾರ ಇನ್ನೊಂದು ಸರ್ಕಾರನ ಇದ್ ಮಾಡ್ಬೇಕಂದ್ರೆ, ಇವಾಗ ನಮ್ಮ ಅಮೆರಿಕ ಗವರ್ಮೆಂಟ್ ಟ್ರಂಪ್ ಟ್ಯಾಕ್ಸ್, ಇಂಡಿಯಾ 50% ಟ್ಯಾಕ್ಸ್ ಇಲ್ಲ, ಅಲ್ಲಿಂದನೂ ಟ್ಯಾಕ್ಸ್ ಕೊಡ್ತಾರೆ. ಇಲ್ಲಿ ಇವರೇನೋ ಎಕ್ಸ್ಪೋರ್ಟ್ ಮಾಡೋ ಬಿಸ್ನೆಸ್ ಗೆ ಅವ್ರು ನಮ್ ಕಡೆ ಸೇರ್ಬೇಕು, ಅವ್ರು ರಷ್ಯಾ ಕಡೆ ಸೇರ್ಬಾರದು. ಎಲ್ಲ ಕಡೆ ಟ್ಯಾಕ್ಸ್, ಎಲ್ಲ ಕಡೆ ಎಲ್ಲರನ್ನೂ ನಿಯಂತ್ರಿಸಿ ಇಟ್ಕೊಳ್ಬೇಕು ಅವ್ರು. ರಾಜಕಾರಣಿ ಅಂದ್ರೆ ಅವ್ರಿಗೆ ಸ್ಪೆಷಲ್ ಇದು ಕೊಡ್ಬೇಕು, ಎಲ್ಲರೂ ಕೂಡ ಅವ್ರಿಗೆ ಕಾಣಿಕೆ ಕೊಡ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ಇನ್ನೊಂದು ರೀತಿಯ ಹಿಂಸೆ ಮಾಡ್ತಾರೆ ಅವರು. ಎಲ್ಲ ಇದು ಕಲಿಯುಗ, ಎಲ್ಲ ಮೇಲೆ ಕೆಳಗಿದೆ. ಈಗ ಕಲಿಯುಗದಲ್ಲಿ ಮಧ್ಯದಲ್ಲೇ ಈ ರೀತಿ ಇದೆ, ಮಧ್ಯ ಅಲ್ಲ ಸ್ಟಾರ್ಟಿಂಗ್, ಎಂಡಿಂಗ್ ಆಗುವಾಗ ಏನು ನಡೆಯುವಾಗ ಒಂದು ಹೆಜ್ಜೆಗೆ ಟ್ಯಾಕ್ಸ್ ಇರ್ಬಹುದು ಪ್ರಭುಜಿ. ಹೇಳ್ತಾರೆ ಅಷ್ಟು ಕಿರುಕುಳ ಆಗುತ್ತೆ ಅಂದ್ರೆ ಜನರೆಲ್ಲ ಓಡೋಗ್ಬಿಡ್ತಾರಂತೆ, ನಗರಗಳೆಲ್ಲ ಇರೋದಿಲ್ವಂತೆ ಅವ್ರು ಎಲ್ಲೆಲ್ಲಿ. ಇವಾಗ ನೋಡಿ, ಇವಾಗ ನಾವು ಒಂದ್ ಕಡೆ ಹೋಗ್ತೀವ, ಕಾಡು ಗುಡ್ಡಗಳಿದೆ, ಈ ಸಹ್ಯಾದ್ರಿ ಘಾಟ್ಸ್ ಎಲ್ಲ, ಕೊಡಚಾದ್ರಿ ಎಲ್ಲ, ಆ ರೀತಿ ಜನರು ಓಡೋಗ್ಬಿಡ್ತಾರೆ. ಅಲ್ಲೆಲ್ಲೋ ಕಾಡಲ್ಲೆಲ್ಲೋ ಹೋಗಿ ಒಳಗೋಗಿ ಅಲ್ಲಿ ಬೆಟ್ಟಗಳಲ್ಲೆಲ್ಲೋ ಅಲ್ಲಿ ಇದ್ಬಿಡ್ತಾರೆ. ಆತರ ಎಲ್ಲ ವಾಸ ಮಾಡ್ತಾರೆ. ಆಗೋದಿಲ್ಲ, ಜನರಿಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತೆ, ಸಾಧನೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಆಗತ್ತೆ ಅಂತ ಹೇಳ್ತಾರೆ ಕಲಿಯುಗ. ಶಿಲ ಪ್ರಭುಪಾದರು ಹೇಳ್ತಾರೆ, ಎಲ್ಲ ನೀವೆಲ್ಲ ಬಂದೂಕು ಎಲ್ಲ ಇಟ್ಕೊಳ್ಬೇಕಾಗತ್ತೆ, ಈ ತರ ಎಲ್ಲ ಆಗುತ್ತೆ, ಈ ತರ ಮುಂದೆ ಬರುತ್ತೆ. ಜನರಿಗೆ ಆರ್ಥಿಕವಾಗಿ ಇದಿಲ್ಲ, ಇನ್ನೊಂದಿಲ್ಲ, ಕೊಳ್ಳೆಗ ಹೊಡಿಯೋದು ಅದೆಲ್ಲ ಆಗತ್ತೆ ಕಲಿಯುಗ. ಮ್ಲೇಚ್ಛ ರಾಜನ್ಯ ರೂಪಿಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ್ ಕೀ ಜಯ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಣಾಮ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ನಾಳೆ ಕೂಡ ಕ್ಲಾಸ್ ಹೇಳಿದ್ರ ಅಂತಲ್ಲ ಯಾರು ಮಾತಾಜಿ? ನಾನು ಅದೇ ಸ್ವಲ್ಪ ಬೇಗ ಬಂದೆ, ನಾನು ಪ್ಲಾನ್ ಇದ್ದ ಸ್ವಲ್ಪ ಲೇಟ್ ಅಂತ, ಮತ್ತೆ ಬೇಗನೆ ಆಯ್ತು ಕೆಲಸ, ಹಾಗೆ ಬೇಗ